ಇದು ಹಿಂದುತ್ವ ಅಲ್ಲ. ಅಸತ್ಯ ಮಾತಾಡ್ತಕ್ಕಂಥದ್ದನ್ನ ನಾವು ಒಪ್ಪುದಿಲ್ಲ, ಅದು ಹಿಂದುತ್ವ ಅಲ್ಲ. ನಮ್ಮ ದೇಶದಲ್ಲಿ ಕೆಲವು ಮಂದಿ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಹಿಂದೂ ಆದ್ರೆ ನನಗೆ ಹಿಂದುತ್ವ ಬೇಕಿಲ್ಲ. ಆ ಮನುಷ್ಯನಿಗೆ ಅವನ ರಕ್ತನೇ ಗೊತ್ತಿಲ್ಲ, ಅಂಥವ್ರ ಬಗ್ಗೆಲ್ಲ ಹಿಂದುತ್ವದ ಬಗ್ಗೆ ನನಗೆ ಹಿಂದುತ್ವ ಬೇಕಿಲ್ಲ ಅಂತ. ನಿನಗೆ ಬೇಕೋ ಬೇಡ, ನಿನಗೆ ಯಾರು ಕೇಳಿದಾರೆ? ನಿನಗೆ ಹಿಂದುತ್ವ ಇಲ್ಲ ಅಂತ ನಾವು ಪರಿಗಣನೆ ಬಿಟ್ಟಾಗಿದೆ. ಅಂಥವ್ರು ಮತ್ತೆ ಹಿಂದುತ್ವದ ಬಗ್ಗೆ ನನಗೆ ಬೇಕಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಬಿಟ್ರೇನು ಅವನು ಹಿಂದೂ ಅಲ್ಲ ಅಂತ ನಾವು ತೆಗೆದಿಟ್ಟಾಗಿದೆ. ಹಿಂದೂ ಅಂತ ಹೇಳಿಸ್ಕೋಬೇಕಾದ್ರೆ ಕೆಲವೊಂದು ಯೋಗ್ಯತೆಗಳಿದೆ. ಆಡಂಬರದ ಬದುಕನ್ನು ಒಪ್ಕೊಳ್ಳದೆ ಇರತಕ್ಕಂಥದ್ದು ಹಿಂದುತ್ವ. ಸತ್ಯವನ್ನ ಬಿಟ್ಟು ಮತ್ತೆ ಏನನ್ನು ಹೇಳದೆ ಇರತಕ್ಕಂಥದ್ದು ಹಿಂದುತ್ವ. ಪರಂಪರೆಯ ಬಗ್ಗೆ, ಸಾವಿರ ವರ್ಷಗಳ ಬಗ್ಗೆ ಈ ಬದುಕಿನಲ್ಲಿ ಅಭಿಮಾನವನ್ನ ಹೊತ್ತು ತಿರುಗತಕ್ಕಂಥದ್ದು ಹಿಂದುತ್ವ. ಆನೋ ಭದ್ರ ಕೃತವೋ ಎಂತು ವಿಶ್ವತಃ, ಇದನ್ನ ಹೇಳಿರ್ತಕ್ಕಂಥದ್ದು ಹಿಂದುತ್ವ. ಭೌತಿಕ ಸಾಧನೆಗಳನ್ನ ಗುರುತಿಸೋದಲ್ಲ, ಬದಲಾಗಿ ಅದರ ಹಿಂದಿರತಕ್ಕಂಥ ಅಜರಾಮರ ವ್ಯಕ್ತಿತ್ವವನ್ನು ಗುರುತಿಸಿ ಆ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅದು ಹಿಂದುತ್ವ. ಈ ಹಿಂದುತ್ವದ ಬಗ್ಗೆ ಇಂತಹ ಖಮಂಗಿಗಳಿಗೆ ಏನ್ರಿ ಅರ್ಥ ಆಗಬೇಕು? ಜಾತಿಯ ಗೂಡನ್ನ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾರಲ್ಲ, ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ಸರಿಯಾಗಿ 2 ಪುಸ್ತಕ ಇಟ್ಟರೆ ಪುಸ್ತಕ ಓದಲಿಕ್ಕೆ ಅವರಿಗೆ ಯೋಗ್ಯತೆ ಇರುವುದಿಲ್ಲ, ಅಂಥವರೆಲ್ಲ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ, ಅಂಥವರೆಲ್ಲ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ಹಿಂದುತ್ವ ಇದು ಭಾಷಣದ ಸರಕಲ್ಲ ಕಣ್ರಿ, ಇದೊಂದು ಬದುಕು. ಯಾರಿಗೆ ಈ ಒಂದು ಭವ್ಯ ಬದುಕಿನ ನಂಬಿಕೆ ಇಲ್ಲ ಅಂಥವ್ರು ಹಿಂದೂಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಬೇಕಾದ್ರೆ ಕೇಸರಿ ಶಾಲಾರೋ ಹಾಕೊಂಡಿರ್ಲಿ, ಕೇಸರಿ ಪೇಟನಾರೋ ಹಾಕೊಂಡಿರ್ಲಿ, ಹಣೆ ತುಂಬ ಬೇಕಾದ್ರೆ ಭಸ್ಮನಾರೋ ಹಚ್ಕೊಂಡಿರ್ಲಿ, ಕುಂಕುಮನಾರೋ ಹಚ್ಕೊಂಡಿರ್ಲಿ, ಅವನು ಹಿಂದೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಭವ್ಯತೆಯ ಬದುಕಿನ ಕಲ್ಪನೆ ಅವನಿಗಿಲ್ಲ. ಆಡಂಬರವನ್ನ ಹಿಂದುತ್ವ ಒಪ್ಪುವುದಿಲ್ಲ. ವಿವೇಕಾನಂದರು ಹೇಳಿದ್ದಿದನ್ನೇ.